ಇದು ನಮಗನ್ನಿಸುವುದು ಸರ್ಕಾರದ ಬಹಳ ಅನಪೇಕ್ಷಿತವಾಗಿರತಕ್ಕಂಥ ವಿಚಾರ ಇದು. ಯಾಕೆ ಅಂತಂದರೆ ಇಲ್ಲಿಯ ನಾಯಕರಿಗೆ ಧರ್ಮ ಸಾಪೇಕ್ಷ ನಿರಪೇಕ್ಷ ಇದರ ಬಗ್ಗೆ ಅವರಿಗೆ ಅರಿವಿಲ್ಲ ಅಂತ ಅನ್ನಿಸ್ತದೆ. ಅವರ ಮನೆಯಲ್ಲೂ ಬಹುಶಃ ಅದನ್ನು ಅವರು ಆಚರಿಸ್ತಾರೆ ಇಲ್ವೋ ಗೊತ್ತಿಲ್ಲ. ನಮ್ಮಲ್ಲಿ ಭಗವದ್ಧ್ವಜಕ್ಕೆ ವಿಶೇಷವಾಗಿರ್ತಕ್ಕಂಥ ಗೌರವ ಇದೆ. ಅದು ಧರ್ಮದಂಡ ಅಂತ, ಅರ್ಥಾತ್ ಧರ್ಮಧ್ವಜ. ಈಗ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಸರ್ಕಾರದ ಒಂದು ಭಾಗ ಆಗಿರ್ಬೋದು, ಆದರೆ ಅವರಿಗೆ ಅವರದಾದ ಕೆಲವು ಕರ್ತವ್ಯಗಳೆಲ್ಲ ಅವರು ಭಾಗವಹಿಸಬೇಕು. ಅದನ್ನೇ ನಿರ್ಬಂಧಿಸುವುದು ಸರ್ಕಾರದ ಕರ್ತವ್ಯ ಅಲ್ಲ ಅಂತ ಖಂಡತುಂಡವಾಗಿ ಹೇಳ್ತೇವೆ. ಅದನ್ನೆಲ್ಲ ನಿರ್ಬಂಧಿಸಬಾರದು. ಈಗ ನೋಡಿ, ನಮ್ಮ ಧಾರ್ಮಿಕ ವ್ಯವಸ್ಥೆಯ ಒಳಗೆ ಒಬ್ಬ ಅನ್ಯ ಮತೀಯ ಅಧಿಕಾರಿಯನ್ನು ತರ್ತಾರೆ, ಅದಕ್ಕೂ ಇವರು ಸಮರ್ಥನೆ ಮಾಡ್ತಾರೆ. ಅಂಥವರಲ್ಲಿ ಎಂತ ಹೇಳ್ಬೋದು, ಏನು ಮಾತಾಡ್ಬೋದು ಅಂಥವರಿಗೆ? ಅವರೇ ತಿದ್ದಿಕೊಳ್ಬೇಕು ಅವರ ಬುದ್ಧಿಯನ್ನು. ನಮ್ಮಿಂದ ತಿದ್ದಿಸ್ಲಿಕ್ಕಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಿಂದೊಮ್ಮೆ ಅನ್ಯಮತೀಯ ಜಿಲ್ಲಾಧಿಕಾರಿಗಳೊಬ್ಬರು ಬಂದಾಗ ಅವರು ಅವರ ಧಾರ್ಮಿಕ ಕೇಂದ್ರಕ್ಕೆ ಹೋಗ್ತಾರೆ. ಸರ್ಕಾರ ತಡೆಯುತ್ತೆ ಅದನ್ನು. ಈ ಹಿಂದೆ ತಡೆದಿದ್ದ ಸರ್ಕಾರ. ಈಗ ಯಾಕೆ ಈ ರೀತಿಯ ಅವಹೇಳನಗಳನ್ನು ಮಾಡಿ ಅವರ ಪದವಿಯ ಮೇಲೆ ಸುಮ್ಮನೆ ಇಲ್ಲದಿದ್ದರೆ ಕಪ್ಪು ಚುಕ್ಕೆ ಮಾಡಿ ಅವರನ್ನು ನೀವು ಅಧಿಕಾರಿಗಳಲ್ಲ ಅಂತ ಈ ತರಹ ಒತ್ತಿ ಹೆಬ್ಬೆಟ್ಟು ಮಾಡುವ ಅವಶ್ಯಕತೆ ಸರ್ಕಾರಕ್ಕೆ ಏನಿದೆ? ಯಾಕೆ ಬೇಕು? ಅಲ್ಲಿ ಪರ್ಯಾಯ ಅದ್ದೂರಿಯಾಗಿ ನಡೆದಿದೆ, ಎಲ್ಲೂ ಸಮಸ್ಯೆಗಳಿಲ್ಲ. ಮತ್ತು ಈ ಸಮಸ್ಯೆ ಹಾಗಿದ್ರೆ ಇವರಿಗೆ ಸಮಸ್ಯೆ ಮಾಡಬೇಕನ್ನೋ ಹುನ್ನಾರ ಅಂತ ಅನ್ನಿಸ್ತದೆ. ಮಾಡಬಾರ್ದು, ಅದನ್ನು ಸರ್ಕಾರವಾಗಿ ಮಾಡಬಾರ್ದು. ಒಬ್ಬ ಸರ್ಕಾರದ ಪ್ರತಿನಿಧಿ ಅಥವಾ ಸರ್ಕಾರದ ಒಬ್ಬ ಅಧಿಕಾರಿ ಅವರು ಸಾಮೂಹಿಕವಾಗಿ ನೋಡಿ, ಇಲ್ಲಿ ಜೋಶ್ ಇರತ್ತಲ್ಲ, ಎಲ್ಲರೂ ಸೇರಿಕೊಂಡು ಅಲ್ಲೊಂದು ಜೋಶ್ ಇರುತ್ತೆ. ಅಧಿಕಾರಿಗಳೇ ಹಿಂದಿನ ಕಮಿಷನರೇ ನೃತ್ಯಕ್ಕೊಂದು ಹೆಜ್ಜೆ ಹಾಕಿದ್ದಾರೆ, ಅದನ್ನೆಲ್ಲ ಯಾಕೆ ಇವರು ತಪ್ಪು ಅಂತ ಭಾವಿಸುವುದು? ಅಲ್ಲಿ ಜಾತಿಯನ್ನು ತರಬಾರದು ಅಂತ ಹೇಳೋದು ನಾವು. ಅಲ್ಲಿ ಯಾವುದು ಜಾತಿ ಬರಬಾರದು, ಧರ್ಮನೂ ಬರಬಾರದು. ಅದು ಒಂದು. ಈಗ ನೋಡಿ, ಅಲ್ಲಿ ಅನ್ಯ ಜಾತಿಯವರು ಇದು ತರ್ತಾರೆ, ಯಾವುದು ತರಕಾರಿ ಕಾಯಿ ಪಲ್ಯಗಳನ್ನೆಲ್ಲ ಹೊತ್ತುಕೊಂಡು ತರ್ತಾರೆ. ಇಲ್ಲ, ಇದು ನಿಮ್ಮದು ನಮ್ಮದಕ್ಕೆ ಸಂಬಂಧ ಇಲ್ಲ ಅಂತ ಅಲ್ಲಿ ಪರ್ಯಾಯದವರು ಹೊರಗಿಟ್ಟಿದ್ದಾರೆ. ಯಾಕೆ ಇವರು ಅದನ್ನು ಧರ್ಮಕ್ಕೆ ಜೋಡಿಸ್ತಾರೆ? ಅಲ್ಲಿ ಎಲ್ಲರೂ ಬಂದು ಊಟ ಮಾಡ್ತಾರೆ. ಮೊನ್ನೆ ನಾವು ಹೋಗುವಾಗ, ಪರ್ಯಾಯದ ಮಾರನೇ ದಿವಸ ನಾವು ಹೋಗುವಾಗ ಗುಲ್ಬರ್ಗದಿಂದ ಒಂದು ಸಮುದಾಯ ಬಂದಿದೆ. ನಾವು ಅದನ್ನು ಈ ರೀತಿ ವ್ಯಕ್ತಪಡಿಸೋದು ತಪ್ಪು ಅಂತ ಭಾವಿಸಿಕೊಂಡು ಮಾತಾಡೋದು ನಾವು. ಅವರು ಚಂದ ಊಟ ಮಾಡಿ ನಮ್ಮಲ್ಲಿ ಮಾತಾಡ್ತಾರೆ ಅವರು. ಹಾಗಾಗಿ ಅಲ್ಲೆಲ್ಲೂ ಕೂಡ ಆ ಜಾತಿಯ ಭಾವ ಬಂದಿಲ್ಲ, ಬರಬಾರ್ದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.